ಕರ್ನಾಟಕ ಕಾಟೋಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕ ಮಂಡಳಿ ವತಿರ್ದು ಶಾಸಕರು ಯುಟಿ ಖಾದರ್ನ ನೇತೃತ್ವಡ್ ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕಟ್ಟೋಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮನು ಹರೇಕಳ ಪಂಚಾಯತ್ ಸಭಾಂಗಣಡ್ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರರಿನ ಗುರುಕಾರ್ಮೆ ನಡಪಾಯರು. ಆಹಾರ ಕಿಟ್ಟಿಲಿನ ಪಟದ ಪಾತೆರ್ನ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಹರೇಕಳ ಶಾಸಕರು ಯುಟಿ ಖಾದರ್ನ ನಿರಂತರ ಪರಿಶ್ರಮದ ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿದ 115 ಕಟ್ಟೋಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಕಿಟ್ಟಿಲೇನು ಇನಿ ಪಟ್ಟದ ಕಾರ್ಮಿಕ ಕಾರ್ಡ್ ನೋಂದಣಿ ಆವಂದಿನಕ್ಲು ಬೊಕ್ಕ ನವೀಕರಣ ಮಲ್ಪಂದಿನಕ್ಲೆಗ್ ಆಯ್ನಾತ್ ಬೇಗ ನೋಂದಾವಣಿ ಮಲ್ತದ ಆಕ್ಲೆಗ್ ಆಹಾರ ಸಾಮಗ್ರಿಯನ್ನು ಕೊರ್ಪ ಪಂಡ ತೆರಿಪಾಯರು. ಯುಟಿ ಖಾದರ್ ಅವರ ಆದೇಶದಂತೆ ಇವತ್ತು ಕರ್ನಾಟಕ ಸರ್ಕಾರದಿಂದ ನಮಗೆ ಕಾರ್ಮಿಕರಿಗೆ ಹರೇಕಳ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾದಂತಹ 115 ಮನೆಗಳಿಗೆ 115 ಜನರಿಗೆ ನಮ್ಮ ಹರೇಕಳ ಗ್ರಾಮ ಪಂಚಾಯತಿಗೆ ದಿನಸಿ ವ್ಯವಸ್ಥೆಯ ಒಂದು ಆಹಾರ ಕಿಟ್ಟನ್ನು ಒದಗಿಸುವಂಥ ಇವತ್ತೊಂದು ಈ ಕಾರ್ಯಕ್ರಮ ರಿನ್ಯೂವಲ್ ಮಾಡದಂಥ ಕೆಲವು ಕುಟುಂಬಗಳು ಇದು ಕೆಲವು ಜನರದ್ದು ಹೆಸರು ಇಲ್ಲಿ ಬಿಟ್ಟು ಹೋಗಿರ್ಬೋದು. ಆದರೆ ಇಲ್ಲಿ ಸರ್ಕಾರದ ಆದೇಶದಂತೆ ನಮಗೆ ಒಂದು ಪಟ್ಟಿ ಬಂದಿದೆ. 115 ಜನರು ಕಾರ್ಮಿಕರನ್ನು ಪಟ್ಟಿ ಇಲ್ಲಿಗೆ ಬಂದಿದೆ. ಈ ಸಂದರ್ಭದಲ್ಲಿ ತಮಗೆ ಈ ರೀತಿಯಂಥ ಈ ಒಂದು ಸೌಲಭ್ಯಕ್ಕೆ ನಿರಂತರವಾಗಿ ಪ್ರಯತ್ನಿಸಿದಂತಹ ನಮ್ಮ ಶಾಸಕರ ಕ್ಷೇತ್ರದಲ್ಲಿ 3,000ಕ್ಕೂ ಚಿಲ್ಲರೆ ಈ ರೀತಿಯಂಥ ಕಿಟ್ಟನ್ನು ಬಂದಿದೆ. ಅದು ಒಂದೇ ಕಡೆ ಕೊಡುವುದು ಅಥವಾ ತಮ್ಮನ್ನು ಆ ರೀತಿಯಂಥ ಬೇರೆ ಬೇರೆ ಗ್ರಾಮಗಳಿಗೆ ಕರೆಸುವುದು ಇದು ಒಂದು ಇದಾಗ್ತದೆ ಅಂತ ಹೇಳಿ ಒಂದು ಶಾಸಕರ ಆದೇಶದಂತೆ ನಾವು ನಿನ್ನೆ ಸಂಜೆ 5 ಗಂಟೆಗೆ ನಮಗೆ ಇಲ್ಲಿ ಕಿಟ್ಟು ಬಂದು ಮುಟ್ಟಿದ ಕಾರಣ ನಾವು ಅದನ್ನು ರಾತ್ರಿ ಎಲ್ಲ 115 ಜನರಿಗೂ ನಾವು ಫೋನ್ ಮಾಡಿ ಇವತ್ತು ಬರಬೇಕಂತ ನಾವು ತಿಳಿಸಿದ್ದೀರಿ. ಎಲ್ಲರೂ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ತಾವು ಹೇಳುವುದೇನೆಂದರೆ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಶಾಸಕರು ವಿವಿಧ ಸರ್ಕಾರಕ್ಕೆ ಒತ್ತಡ ಹಾಕಿ ಇನ್ನೂ ಕೂಡ ತಮಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸ್ತಾರೆ ಎಂಬ ಒಂದು ಭರವಸೆಯನ್ನು ಕೂಡ ನಮಗೆ ನೀಡಿದ್ದಾರೆ.
ಅದೇ ರೀತಿ ಈ ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ವ್ಯಾಕ್ಸಿನ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಅರೇಕಲ ಗ್ರಾಮದಲ್ಲಿ ಕ್ಯಾಂಪ್ ಮಾಡುವಾಗ ಸಂದರ್ಭದಲ್ಲಿ 45ಕ್ಕಿಂತ ಮೇಲ್ಪಟ್ಟಂತಹ ಒಂದು ವ್ಯಾಕ್ಸಿನ್ ಕೊಡುವಂಥ ಈ ಸಂದರ್ಭದಲ್ಲಿ ತಾವು ಎಲ್ಲರೂ ನಮಗೆ ಸಹಕಾರ ನೀಡಿದ್ದೀರಾ. ಇನ್ನೂ ಕೂಡ ಈ ವ್ಯಾಕ್ಸಿನ್ಗೆ ಬಾಕಿ ಇರುವವರು ಸಂಬಂಧಪಟ್ಟ ಎಲ್ಲರನ್ನು ತಮ್ಮ ನೆರೆಕರೆಯನ್ನು ತಮ್ಮ ಕುಟುಂಬಸ್ಥರನ್ನು ಮನವೊಲಿಸಿ ಈ ಕೊರೋನಾದಿಂದ ಮುಕ್ತವಾಗಲು ನಮ್ಮ ಗ್ರಾಮ ಅದೇ ರೀತಿ ನಮ್ಮ ರಾಜ್ಯ ನಮ್ಮ ದೇಶ ಮುಕ್ತವಾಗಲು ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ನಮಗೆ ಈ ಕಾರ್ಯಕ್ರಮಕ್ಕೆ ಈ ರೀತಿಯಾಗಿ ಈ ದಿನಸಿ ಸಾಮಾನು ಇಲ್ಲಿಗೆ ಬರಲು ಸಂಪೂರ್ಣ ಸಹಕಾರ ಮತ್ತು ಇದರ ನಿರಂತರವಾದ ಶ್ರಮಿಸಿದಂಥ ನಮ್ಮ ಶಾಸಕರಾದ UT ಖಾದರ್ ಅವರನ್ನು ನೆನಪಿಸ್ತಾ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮೊಹಮ್ಮದ್ ಮುಸ್ತಫಾ ಹರೇಕಳ ಬಾತಿರೊಂದು ಕಟ್ಟಣಬೊಕ್ಕ ಇತರೆ ನಿರ್ಮಾಣ ಕಾರ್ಮಿಕರನ್ನ ಕಾರ್ಡ್ ನೋಂದಣಿ ಆವದಿನಕ್ಲೆಗ್ ಹರೇಕಳ ಪಂಚಾಯತ್ ವತಿರ್ದು ಶಿಬಿರ ಮಲ್ಪನ ಮೂಲಕ ಕಾರ್ಡ್ಲೆನು ದುಂಬದ ದಿನಕ್ಲೆಡು ಒದಗಾವ ಕಾರ್ಮಿಕ ಇಲಾಖೆದು ಬರ್ಪನ ಮಾತಾ ಸವಲತ್ತುలను ಜನಗಳು ಸದುಪಯೋಗ ಮಲ್ಪಲೆ ಪಂಡು ತೆರಿಪಾಯಿರು. ತಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೋವಿಡ್-19 2019ರಲ್ಲಿ ಈ ಮಹಾಮಾರಿ ಚೀನಾದಲ್ಲಿ ಆರಂಭವಾಗಿ ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ಕೂಡ ಹರಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೂ ಕೂಡ ಕಾಲಿಟ್ಟು ಕಳೆದ 2020ನೇ ಇಸವಿಯಲ್ಲಿ ಈ ಮಹಾಮಾರಿಯಿಂದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಜಿಲ್ಲೆಯಲ್ಲಿ ಕೂಡ ಲಾಕ್ಡೌನ್ ಘೋಷಿಸಿದಂಥ ಸಂದರ್ಭದಲ್ಲಿ ಅದರಲ್ಲಿ ಹೆಚ್ಚಿಗೆ ನೊಂದಲ್ಪಟ್ಟವರು ಮತ್ತು ಹೆಚ್ಚಿಗೆಯಾಗಿ ಕಷ್ಟ ಅನುಭವಿಸಿದವರು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು. ಈ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ತಮ್ಮ ದಿನವನ್ನು ದೂಡಲು ತನ್ನ ಕುಟುಂಬದ ಜೀವನಾಧಾರವಾಗಿದ್ದುಕೊಂಡು ತಾವು ದಿನಂಪ್ರತಿ 250 ರೂಪಾಯಿಯ 500 ರೂಪಾಯಿ ಅಥವಾ 700 ರೂಪಾಯಿಯ ದಿನ ಸಂಬಳವನ್ನು ಪಡೆದುಕೊಂಡು ತಮ್ಮ ಮನೆಯವರನ್ನು ತಮ್ಮ ಕುಟುಂಬದವರನ್ನು ಸಾಕ್ತಿದ್ದರು. ಕಳೆದ ಬಾರಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಅವರು ಬಹಳ ಕಷ್ಟವನ್ನು ಅನುಭವಿಸಿದರು. ಕಳೆದ ಸಾಲಿನಲ್ಲಿ ಈ ಲಾಕ್ಡೌನ್ ಆದಾಗ ವಿವಿಧ ಸಂಘಟನೆಗಳು ವಿವಿಧ ಪಕ್ಷಗಳು ತಮ್ಮಿಂದಾದಂಥ ಸಹಾಯವನ್ನು ಮಾಡುವುದರ ಮೂಲಕ ಈ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಒಟ್ಟಾರೆಯಾಗಿ ದಿನಕೂಲಿ ಮಾಡುವಂಥ ಕಾರ್ಮಿಕರಿಗೆ ಒಂದು ಸ್ವಲ್ಪ ಸಮಾಧಾನವನ್ನು ತಂದಿತ್ತು. ಆದರೆ ಈ ಬಾರಿ 2021ನೇ ಸಾಲಿನಲ್ಲಿ ಪುನಃ ಕೊರೋನಾ ಮಹಾಮಾರಿಯ 2ನೇ ಅಲೆ ಬಂದಾಗ ಮೊದಲು ಕೊಟ್ಟವರ ಕೈಯಲ್ಲಿ ಕೊಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ 2ನೇ ಅಲೆ ಈ ನಿರ್ಮಾಣವನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ಕಳೆದ 2 ತಿಂಗಳಿನಿಂದ ಬಹಳಷ್ಟು ನಮ್ಮ ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಬಹಳವಾಗಿ ನೊಂದಿದ್ದಾರೆ, ಬಹಳವಾಗಿ ಕಷ್ಟದಲ್ಲಿದ್ದಾರೆ. ಅದನ್ನು ಮನಗಂಡು ಇವಾಗ ಕೊನೆಯ ಗಳಿಗೆಯಲ್ಲಿ ಕಾರ್ಮಿಕ ಇಲಾಖೆ ಈ ಬಾರಿ ಒಂದು ಸಣ್ಣದಾದಂಥ ಒಂದು ಕಿಟ್ಟನ್ನು ಅವರಿಗೆ ಎಷ್ಟಾದರೂ ಕೊಟ್ಟರೂ ಕೂಡ ಅದು ಬಹಳ ಒಳ್ಳೆಯ ಕಾರ್ಯ. ಆ ಒಂದು ಕಿಟ್ಟನ್ನು ಈ ದಿನ ನಮ್ಮ ಶಾಸಕರು ಆ ಇಲಾಖೆಯ ಮುಖಾಂತರ ಮಾತಾಡಿಕೊಂಡು ಅವರ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ವಿತರಿಸುವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಬಹಳ ಸಂತೋಷದಾಯಕವಾದಂಥ ವಿಚಾರ. ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುವುದೇನಂತ ಹೇಳಿದರೆ, ಇವಾಗಲೇ ನಮ್ಮ ಅರೇಕಳ ಗ್ರಾಮದಲ್ಲಿ, ಬೇರೆ ಗ್ರಾಮದ ವಿಚಾರ ಬೇರೆ, ನಮ್ಮ ಅರೇಕಳ ಗ್ರಾಮದಲ್ಲಿ ಈ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಇವತ್ತು ಕೇವಲ 115 ಜನ ಮಾತ್ರ ಇರುವುದಲ್ಲ. ಇಲ್ಲಿ ನೋಡಿದರೆ ಅರೇಕಳ ಗ್ರಾಮದಲ್ಲಿ ಸಾವಿರಾರು ಜನ ಇದಕ್ಕೆ ನೋಂದಾವಣೆ ಮಾಡಬಹುದು. ಸಾವಿರಾರು ಜನರಿಗೆ ಇವತ್ತು ಆ ಇಲಾಖೆಯಲ್ಲಿ ಏನು ನೋಂದಾವಣೆ ಮಾಡಿದ್ದಿದ್ರೆ ಇವತ್ತು ಆ ಆಹಾರದ ಕಿಟ್ ಬರ್ತಾ ಇತ್ತು. ಎಲ್ಲರೂ ಕೂಡ ನೋಂದಾವಣೆ ಮಾಡಲಿಲ್ಲ. ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೋಂದಾವಣೆ ಮಾಡಿದವರು ರಿನಿವಲ್ ಮಾಡಲಿಲ್ಲ. ಇದು ರಿನಿವಲ್ ಮಾಡಿಸಬೇಕು. 2 ವರ್ಷಕ್ಕೊಮ್ಮೆ ಇದನ್ನು ಕಾರ್ಮಿಕ ಇಲಾಖೆಯಲ್ಲಿ ಇದನ್ನು ತಾವು ರಿನಿವಲ್ ಮಾಡಿಸಬೇಕು. ರಿನಿವಲ್ ಮಾಡಿಸಿದ್ರೆ ಇವತ್ತು ಅವರಿಗೆ ಕೂಡ ಕಿಟ್ ಬರ್ತಿತ್ತು. ಯಾರು ರಿನಿವಲ್ ಮಾಡಿಸಿದ್ದಾರೆ ಅವರಿಗೆ ಇವತ್ತು ಕಿಟ್ ಬಂದಿದೆ. ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ. ಅದೇ ರೀತಿ ಪಂಚಾಯತ್ ಅಧ್ಯಕ್ಷರ ಹತ್ರ, ಸರ್ವ ಸದಸ್ಯರ ಹತ್ರ ಕೂಡ ನಾನು ಎಲ್ಲರ ಹತ್ರ ಕೂಡ ಪಕ್ಷಾತೀತವಾಗಿ ನಾನು ವಿನಂತಿ ಮಾಡೋದಿಷ್ಟೇ, ನೀವು ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಯಾರೆಲ್ಲ ಕಟ್ಟಡ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ
ಮತ್ತು ಅಸಂಘಟಿತ ಕಾರ್ಮಿಕರಾಗಿ ದುಡಿಯುತ್ತಾ ಇದ್ದಾರೆ. ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದರೆ ಅದರಲ್ಲಿ ಕ್ಷೌರಿಕರು ಬರ್ತಾರೆ, ಮಡಿಕೆ ಮಾಡುವವರು ಬರ್ತಾರೆ, ಟೈಲರ್ಗಳು ಬರ್ತಾರೆ, ಮತ್ತು ಈ ಕ್ಷೌರಿಕರು ಬರ್ತಾರೆ. ಇಂಥವರೆಲ್ಲ ಇದಕ್ಕೆ ಬರ್ತಾರೆ. ಈ ಕಟ್ಟಡ ಕಾರ್ಮಿಕರು ಅಂತ ಹೇಳಿದರೆ ತಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಕೂಲಿ ಮಾಡುವವರಿಂದ ಹಿಡಿದು ಸೂಪರ್ವೈಸರ್ ತನಕ ಕಟ್ಟಡ ಕಾರ್ಮಿಕ ಇದಕ್ಕೆ ಬರ್ತಾರೆ. ಅದಕ್ಕೆ ಒಂದು ದೃಢೀಕರಣ ಮಾಡುವಂಥ ಒಂದು ಇದನ್ನು ನಮ್ಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು ಯಾರ್ಯಾರನ್ನ ಮಾಡಿಸಬೇಕು ಅವರಿಂದ ನಿಮಗೆ ಮಾಡಿಸುವಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಮತ್ತು ಆ ಕೆಲಸವನ್ನು ಖಂಡಿತವಾಗಿ ನಾವು ಇದು ಜೂನ್ ತಿಂಗಳು ಜುಲೈ 20ರ ಒಳಗೆ ಇದರ ನೋಂದಾವಣೆ ಮಾಡಬೇಕಂತ ಹೇಳಿದೆ. ಅದರ ಒಳಗಡೆ ಇದನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ನೀವು ಕೂಡ ಅದನ್ನು ರಿನ್ಯೂವಲ್ ಮಾಡಿಸಿದವರು ರಿನ್ಯೂವಲ್ ಮಾಡಿಸಬೇಕು. ಮತ್ತು ಯಾರೆಲ್ಲ ನಿಮಗೆ ಗೊತ್ತಿರ್ತದೆ ಯಾರೆಲ್ಲ ದುಡಿತಾರೆ ಅಂತೇಳಿ ಕಾರ್ಮಿಕರು ಎಲ್ಲರಿಗೂ ಗೊತ್ತಿರ್ತದೆ, ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಬೇಕಿದ್ರೆ ನಮ್ಮ ಅಧ್ಯಕ್ಷರ ಹತ್ರ ಕೇಳಿ ಅಥವಾ ನಮ್ಮ ಪಂಚಾಯತ್ ಸದಸ್ಯರ ಹತ್ರ ಮಾಹಿತಿಯನ್ನು ಕೇಳಿಕೊಂಡು ನಾವು ಒಂದು ದಿನ ಗ್ರಾಮ ಪಂಚಾಯತ್ನ ಮೂಲಕ ಅದನ್ನು ಬದ್ರುದ್ದೀನ್ ರವರೇ ಅದನ್ನು ಮಾಡಿಸಿದರೆ ಒಳ್ಳೆಯದು, ಎಲ್ರಿಗೂ ಕೂಡ ಪ್ರಯೋಜನ ಆಗ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಕೇವಲ ಈ ಕಾರ್ಮಿಕ ಇಲಾಖೆಯಲ್ಲಿ ತಾವು ತಮ್ಮ ಇದನ್ನು ನೋಂದಾವಣೆ ಮಾಡಿದರೆ ಕೇವಲ ಕಿಟ್ ಮಾತ್ರ ಸಿಗುವುದಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ತಾವು ನೋಡಿದರೆ ಅದನ್ನು ಸ್ಟಡಿ ಮಾಡಿದರೆ ಬಹಳಷ್ಟು ಸವಲತ್ತುಗಳಿದೆ. ಲಕ್ಷಾಂತರ ರೂಪಾಯಿವರೆಗೆ ಸವಲತ್ತುಗಳನ್ನು ಪಡೆಯುವಂಥ ವ್ಯವಸ್ಥೆ ಕಾರ್ಮಿಕ ಇಲಾಖೆಯಲ್ಲಿದೆ. ಅದರ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಳ್ಬೇಕು, ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೇಕು. ತಮಗೆ ಮಾತ್ರ ಅಲ್ಲ ಅದರ ಪ್ರಯೋಜನ, ನೋಂದಾವಣೆ ಮಾಡಿದ ತಮಗೆ ಮಾತ್ರ ಅಲ್ಲ, ತಮ್ಮ ಕುಟುಂಬಿಕರಿಗೂ ಕೂಡ ಪ್ರಯೋಜನ ಆಗುವಂಥ ಒಂದು ವ್ಯವಸ್ಥೆ ಈ ಕಾರ್ಮಿಕ ಇಲಾಖೆಯಲ್ಲಿ ಇದೆ. ಅದನ್ನು ತಾವೆಲ್ಲರೂ ಕೂಡ ಆ ಪ್ರಯೋಜನವನ್ನು ಪಡೆಯಬೇಕು. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಫಲಾನುಭವಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದಂಥ ನಮ್ಮ ಪಂಚಾಯತ್ನ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಅದೇ ರೀತಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲು ಇಲಾಖೆ ಜೊತೆ ಮಾತಾಡಿಕೊಂಡು ನಮ್ಮ ಪಂಚಾಯತ್ಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಕಿಟ್ಟನ್ನು ಬರುವ ಹಾಗೆ ಸತತ ಪ್ರಯತ್ನ ಮಾಡಿದಂಥ ನಮ್ಮ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೌರವಾನ್ವಿತ ಸನ್ಮಾನ್ಯ UT ಖಾದರ್ ಅವರು ಕೂಡ ವಂದಿಸ್ತಾ, ಪಂಚಾಯತ್ ಉಪಾಧ್ಯಕ್ಷರು ಕಲ್ಯಾಣಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಶೀರ್ ಉಮ್ಮುದಾ, ಸದಸ್ಯರು ಅಬ್ದುಲ್ ಸತ್ತಾರ್, ಅಬೂಬಕರ್ ಸಿದ್ದಿಕ್, ಮೊಹಮ್ಮದ್ ಹನೀಫ್, ಅನೀಸ್ ರಹಮಾನ್ ಬೊಕ್ಕ ಪಂಚಾಯತ್ ಸಿಬ್ಬಂದಿಲು ಪಾಲ್ಪಡೆದಿದ್ದರು.